ಬಂಟ್ವಾಳದ ನಂದಾವರ ರಸ್ತೆಯಿಂದ ಅರಮನೆ ರಸ್ತೆಗೆ ತಿರುಗುವ ರಸ್ತೆಯನ್ನ ಅತಿಕ್ರಮಿಸಿ ಇಲ್ಲಿನ ನಿವಾಸಿಯೋರ್ವ ಕೆಂಪು ಕಲ್ಲಿನ ಆವರಣಗೋಡೆ ಕಟ್ಟಲು ಮುಂದಾದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಕಾಮಗಾರಿಯನ್ನ ತಾತ್ಕಾಲಿಕ ಸ್ಥಗಿತಗೊಳಿಸಿದ ಘಟನೆ ನಡೆಯಿತು. ಕಾಮಗಾರಿ ನಿಲ್ಲಿಸಿ ಎಂದು 300 ಗ್ರಾಮ ಪಂಚಾಯತ್ಗೆ ಸ್ಥಳೀಯರು ದೂರನ್ನ ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪಿಡಿಒ ಲಕ್ಷ್ಮಣ್ ಅವರು ಕಾಮಗಾರಿಗೆ ಪೂರ್ವ ತಯಾರಿ ನಡೆಸಿದ್ದ ವ್ಯಕ್ತಿಗೆ ನೋಟಿಸ್ ನೀಡಿ ಆವರಣಗೋಡೆ ಕಟ್ಟದಂತೆ ಎಚ್ಚರಿಕೆಯನ್ನ ನೀಡಿ ಕಾನೂನಿನಲ್ಲಿ ಇದಕ್ಕೆ ಅವಕಾಶವಿಲ್ಲ ಎಂಬ ಬಗ್ಗೆ ಮಾಹಿತಿಯನ್ನ ನೀಡಿದರು. ರಸ್ತೆ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯವಿದ್ದು ಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ನೀಡಿದೆ. ನ್ಯಾಯಾಲಯದ ಆದೇಶ ಮತ್ತು ಪಿಡಿಒ ಆದೇಶವನ್ನು ಉಲ್ಲಂಘನೆ ಮಾಡಿ ಆವರಣಗೋಡೆ ಕಾಮಗಾರಿ ನಡೆಸಲಾಗಿತ್ತು. ಇದನ್ನು ನಿಲ್ಲಿಸಿ ಆತನ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಗ್ರಾಮಸ್ಥರು ಮತ್ತು ಬಿಜೆಪಿ ಕಾರ್ಯಕರ್ತರು ಬಂಟ್ವಾಳ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ಕುಳಿತಿದ್ದಾರೆ. ಸಾಕಷ್ಟು ವಿರೋಧಗಳ ನಡುವೆ ಕಳೆದ ಕೆಲ ಸಮಯಗಳ ಹಿಂದೆ ಅರಮನೆ ರಸ್ತೆಗೆ ಶಾಸಕರ ಅನುದಾನದ ಮೂಲಕ ಕಾಂಕ್ರೀಟ್ ಮಾಡಲಾಗಿತ್ತು. ಆದರೆ ಇದೀಗ ರಸ್ತೆಗೆ ತಾಗಿಕೊಂಡಿರುವ ಮನೆಗೆ ಮಳೆಗಾಲದಲ್ಲಿ ನೀರು ಹೋಗುತ್ತದೆ ಎಂಬ ಕಾರಣ ನೀಡಿ ರಸ್ತೆಯನ್ನ ಅತಿಕ್ರಮಿಸಿಕೊಂಡು ಕೆಂಪು ಕಲ್ಲುಗಳನ್ನು ಬಳಸಿಕೊಂಡು ಆವರಣ ಕಟ್ಟಲು ಮುಂದಾದ ಘಟನೆ ನಡೆದಿದೆ. ರಶೀದ್ ನಂದಾವರ್ ಎಂಬುವರು ಇದು ನಮ್ಮ ಖಾಸಗಿ ಜಾಗ ಎಂದು ಹೇಳಿಕೊಂಡಿದ್ದು ಕಲ್ಲಿನ ಆವರಣಗೋಡೆ ಕಟ್ಟಲು ಅವಕಾಶ ನೀಡಿ ಎಂದು ಹೇಳುತ್ತಿದ್ದಾರೆ. ಇದು ಸರ್ಕಾರಿ ಜಾಗ, ಎಲ್ಲಿ ನೀವು ಆವರಣಗೋಡೆ ಕಟ್ಟಿದರೆ ಘನ ವಾಹನಗಳು ಈ ರಸ್ತೆಗೆ ತಿರುಗಲು ಸಾಧ್ಯವಾಗುವುದಿಲ್ಲ ಎಂಬ ಆರೋಪ ಸಾರ್ವಜನಿಕರು. ಆದರೆ ಇದೊಂದು ಕೋರ್ಟ್ ವ್ಯಾಜ್ಯವನ್ನು ಹೊಂದಿರುವುದು ಪ್ರಕರಣವಾದ್ದರಿಂದ ಜಾಗ ಯಾರಿಗೆ ಸೇರಿದೆ ಎಂಬುದರ ಬಗ್ಗೆ ಅಧಿಕಾರಿಗಳಿಗೆ ಗೊಂದಲವಾಗಿದೆ. ತಹಶೀಲ್ದಾರ್ ಎಸ್ಪಿ ಕೂಡಲಿಗಿ, ಪಿಡಿ ಲಕ್ಷ್ಮಣ್, ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ, ಎಸ್ಐ ರಾಮಕೃಷ್ಣ, ಕಂದಾಯ ಅಧಿಕಾರಿ ವಿಜಯ್, ಪಿಡಿಒ ಲಕ್ಷ್ಮಣ್, ಗ್ರಾಮ ಆಡಳಿತಾಧಿಕಾರಿ ಸ್ವಾತಿ ಸಹಿತ ಪಂಚಾಯತ್ ಕಾರ್ಯದರ್ಶಿ ಸಹಿತ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರ ಠಾಣಾ ಪೊಲೀಸರು ಬಂದೋಬಸ್ತ್ ನಡೆಸಿದರು. ಕೋರ್ಟ್ ಆರ್ಡರ್ ಇರುವಾಗ ಆ ರೀತಿ ಇರುವಾಗ ವಾಪಸ್ ಅದನ್ನು ಕಾನೂನು ಉಲ್ಲಂಘನೆ ಮಾಡ್ತಾರಲ್ಲ, ತುಂಬದಾಗ ರೆಂಚೋಣ ಕಟ್ಟಡ ಇಲ್ಲದ ಬರೀ ಕಟ್ಟಡ ಇಲ್ಲ ರೋಡ್ ಒಂದು ಬಿಟ್ಟು ಕಟ್ಟಿ ಎಲ್ಲ ರೋಡ್ ಇಟ್ಟರೆ ರೋಡ್ ಒಂದು ಕನ್ನಡ ಇಲ್ಲ ಬೇಜಾರಿ ನಮ್ಮ ಇಲ್ಲ ಏತಿಲ್ಲ